ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿಗಾಗಿ ಆಗ್ರಹಿಸಿ ಕ್ಯಾಂಪಸ್ ಫ್ರಂಟ್ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಮಂಗಳೂರಿನ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಧರಣಿಯನ್ನ ನಡೆಸಿದರು. ಮೆಡಿಕಲ್ ಕಾಲೇಜಿಗಾಗಿ ಹೋರಾಟ ಕೇವಲ ಕ್ಯಾಂಪಸ್ ಫ್ರಂಟ್ನ ಹೋರಾಟವಲ್ಲ, ಇದು ಜಿಲ್ಲೆಯ ಜನತೆಯ ಹೋರಾಟವಾಗಿದೆ. ಇದು ಸಂಸದರು, ಶಾಸಕರ ನಿರ್ಲಕ್ಷ್ಯವಾಗಿದ್ದು ಪ್ರತಿಯೊಂದು ಸಂಘಟನೆಯ ನಾಯಕರು ಈ ಹೋರಾಟಕ್ಕೆ ಕೈಜೋಡಿಸಬೇಕಾಗಿದೆ ಎಂದು ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದರು. ಹೋರಾಟ ಇವತ್ತಿಗೆ ಒಂದು ಧರಣಿ ಮುಖಾಂತರ ಇವತ್ತು ಕೊನೆಗೊಳ್ಳುವಂತಹ ಹೋರಾಟ. ಈ ಸಂದೇಶವನ್ನು ಇಲ್ಲಿ ಕುರಿತಂತ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಈ ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಂದು ಮನೆ ಬಾಗಿಲಿಗೆ ಕೂಡ ಈ ಒಂದು ಸಂದೇಶವನ್ನು ತಲುಪಿಸಬೇಕು. ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಬಂದ್ರೆ ಯಾವ ರೀತಿ ನಮ್ಮ ಜಿಲ್ಲೆಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ಸಂದೇಶವನ್ನು ಪ್ರತಿಯೊಂದು ಮನೆಗೆ ಕೂಡ ತಲುಪಿಸುವಂತಹ ಒಂದು ಜವಾಬ್ದಾರಿಯನ್ನು ನೀವು ಎತ್ಕೊಳ್ಬೇಕಾದ್ರೆ ಕೈಗೊಳ್ಳಬೇಕಾದಂತಹ ಅನಿವಾರ್ಯತೆ ಈ ಜಿಲ್ಲೆಯಲ್ಲಿರುವಂಥದ್ದು. ಆ ಮುಖಾಂತರ ಒಂದು ಜನಚಳವಳಿಯ ಮುಖಾಂತರ ಈ ಒಂದು ನಮ್ಮ ಈ ಒಂದು ಜಿಲ್ಲೆಯ ಕನಸಾಗಿರುವಂತಹ ವೈದ್ಯಕೀಯ ಕಾಲೇಜಿಗೋಸ್ಕರ ನಾವೆಲ್ಲರೂ ಕೂಡ ಅಣಿಯಾಗಬೇಕಾದಂತಹ ಅನಿವಾರ್ಯತೆ ಈ ಜಿಲ್ಲೆಯ ಒಂದು ಕಾಲದ ಬೇಡಿಕೆ ಆಗಿದೆ. ಈ ನಿಟ್ಟಿನಲ್ಲಿ ಖಾಸಗಿ ಒಡೆತನದ ಈ ಎಲ್ಲ ಸಂಸ್ಥೆಗಳೇನಿದೆಯಾ ಇವರ ಈ ಒಂದು ಅಟ್ಟಹಾಸವನ್ನು ನಿಲ್ಲಿಸಬೇಕಾದ್ರೆ ಈ ವಿದ್ಯಾರ್ಥಿ ಶಕ್ತಿಯಿಂದ ಮಾತ್ರ ಸಾಧ್ಯ ಇರುವಂತಹ ಒಂದು ಸಂದೇಶದ ಮುಖಾಂತರ ನಮ್ಮ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸೋಣ. ಇದು ಒಂದು ಕೇವಲ ಸಾಂಕೇತಿಕ ಧರಣಿಗೆ ಸೀಮಿತವಾಗದೆ ಮುಂದೆ ಕೂಡ ಉನ್ನತವಾದಂತಹ ಒಂದು ಜನಚಳವಳಿಗೆ ಸಾಕ್ಷಿಯಾಗಲಿ ಅನ್ನುವಂತ ರೀತಿಯಲ್ಲಿ ಭಾರತ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ದುಡ್ಡಿದ್ದವನಿಗೆ ಮಾತ್ರ ವೈದ್ಯಕೀಯ ಸೀಟು ಸಿಗ್ತಾ ಇದೆ. ಇದು ಈ ದೇಶದ ದುರಂತ. ಕ್ಯೂಬಾದಲ್ಲಿ ಸಾಮಾನ್ಯವಾಗಿ ನಿಮ್ಮಲ್ಲಿ ಡಿಗ್ರಿ ಸ್ಟೂಡೆಂಟ್ಸ್ ಇರಬಹುದು, ಹೇಗೆ ನಾವು ಜನರಲ್ ಡಿಗ್ರಿ ಮಾಡಬಹುದು, BA, BCom, BSc ಮಾಡಬಹುದು, ಅಷ್ಟೇ ಸುಲಭದಲ್ಲಿ ಮಾರ್ಕ್ಸ್ ಇದ್ದವನಿಗೆ, ಮೆರಿಟ್ ಇದ್ದವನಿಗೆ ದುಡ್ಡಿನ ಗಂಟೆಲ್ಲದೆ ವೈದ್ಯಕೀಯ ಸೀಟು ಸಿಗ್ತದೆ. ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂತ ನಮ್ಮ ಜಿಲ್ಲೆ ವಿಚಾರಕ್ಕೆ ಬರೋಣ. ನಮ್ಮ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಕೊಡಿ ಅಂತ ಹೇಳಿ ಕೇಳಿದ್ರೆ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೊಡಿ ಅಂತ ಕೇಳಿದ್ರೆ, ನಿಮ್ಮ ಜಿಲ್ಲೆಯಲ್ಲಿ 8 ಮೆಡಿಕಲ್ ಕಾಲೇಜ್ ಇದೆ, ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿ ನಮ್ಮ ಮುಂದೆ ಇದೆ ಎಲ್ಲ ಹುಟ್ಟಿಸುವಂತಹ ಒಂದು ಕೆಟ್ಟ ಪ್ರಯತ್ನವನ್ನು ನಮ್ಮ ಆಳುವವರ್ಗ ಮಾಡ್ತಾ ಇದ್ದಾರೆ. ಈ ವೇಳೆ ಕ್ಯಾಂಪಸ್ ಫ್ರಂಟ್ ರಾಜ್ಯ ಕೋಶಾಧಿಕಾರಿಯಾದ ಸವಾದ್ ಕಲ್ಲರ್ಪೆ, ಮಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಪಟ್ಟಾಭಿರಾಮ ಸೋಮಯಾಚಿ, ಎಸ್ಟಿಪಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಅನ್ವರ್ ಸಾದಕ್, ಕ್ಯಾಂಪಸ್ ಫ್ರಂಟ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಸಿರಾಜ್ ಸುರತ್ಕಲ್, ಜಿಲ್ಲಾ ಮುಖಂಡರಾದ ಶರ್ಫುದ್ದೀನ್ ಪಜ್ಪೆ, ಅನ್ಸಾರ್ ಪುತ್ತೂರು, ಯಾಸಿನ್ ಬೆಳ್ತಂಗಡಿ, ಫಯಾಜ್ ವಿಟ್ಲ ಉಪಸ್ಥಿತರಿದ್ದರು. ಜೀವ ಉಳಿಸುವವರು ನಾವಲ್ವೇ, ಬುದ್ಧಿವಂತರ ಜಿಲ್ಲೆಯಂತೆ ಹೆಸರಿಗೆ ಮಾತ್ರ ಸೀಮಿತವಂತೆ ಉಳಿಸುವವರು ನಾವಲ್ವೇ, ಶ್ರೀಮಂತನಾದರೆ ಫಸ್ಟ್ ಸೀಟು, ಬಡವನಾದರೆ ಕಿಕ್ ಔಟ್, ಶ್ರೀಮಂತನಾದರೆ ಮಂತ್ರಿ ಪಟ್ಟು, ಬಡವ